ವಿಶ್ವದಲ್ಲಿ ಮುಂಚೂಣಿಯಲ್ಲಿರುವ ಅತಿದೊಡ್ಡ ಆಭರಣ ರಿಟೇಲ್ ಜಾಲವಾಗಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ 2021-22ನೇ ಸಾಲಿನಲ್ಲಿ 30,000 ಕೋಟಿ ರೂಪಾಯಿಗಳ ವಹಿವಾಟು ನಡೆಸಿದೆ. ಈ ಮೂಲಕ 2020-21ನೇ ಸಾಲಿಗಿಂತ ಸುಮಾರು 35% ಪ್ರಗತಿಯನ್ನ ಸಾಧಿಸಿದೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸಕ್ತ ಸಾಲಿನಲ್ಲಿ 45,000 ಕೋಟಿ ರೂಪಾಯಿಯಷ್ಟು ವಹಿವಾಟು ನಡೆಸುವ ಗುರಿಯನ್ನ ಹೊಂದಿದೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉತ್ಪನ್ನಗಳು, ವಿಶ್ವದಾದ್ಯಂತ ಹೊಸ ಶೋರೂಮ್ಗಳ ಸ್ಥಾಪನೆ, ಒಂದು ಭಾರತ ಒಂದು ಚಿನ್ನದ ಬೆಲೆ ಕಾರ್ಯಕ್ರಮ ಮತ್ತು ನ್ಯಾಯಯುತ ಬೆಲೆ ನೀತಿಯಿಂದಾಗಿ ಕಂಪನಿಯು ಅತ್ಯದ್ಭುತವಾದ ಸಾಧನೆ ಮಾಡಲು ಸಾಧ್ಯವಾಗಿದೆ. ಇತ್ತೀಚೆಗೆ ನಡೆದ ಕಂಪನಿಯ ವಾರ್ಷಿಕ ಮಹಾಸಭೆಯಲ್ಲಿ ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಎಲ್ಲಾ ವ್ಯವಹಾರದಲ್ಲಿ 100ಕ್ಕೆ 100ರಷ್ಟು ಪಾರದರ್ಶಕತೆಯನ್ನು ಖಾತರಿಪಡಿಸಿದ್ದರಿಂದ ಆಭರಣಗಳ ರಿಟೇಲ್ ಜಾಲ ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆಯಲು ಸಾಧ್ಯವಾಗಿದೆ. ಕಳೆದ ವರ್ಷವೊಂದರಲ್ಲಿ ಕಂಪನಿಯು 31 ಹೊಸ ಶೋರೂಮ್ಗಳನ್ನು ಆರಂಭಿಸಿದ್ದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತಷ್ಟು ಗ್ರಾಹಕರನ್ನು ತಲುಪಲು ನೆರವಾಗಿದೆ. ಕಳೆದ ಜನವರಿಯಲ್ಲಿ 22 ಹೊಸ ಶೋರೂಮ್ಗಳನ್ನು ಆರಂಭಿಸುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದಲ್ಲದೆ ಈ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಿದೆ. ಪ್ರಸ್ತುತ 10 ದೇಶಗಳಲ್ಲಿ 276 ಶೋರೂಮ್ಗಳು, 5 ದೇಶಗಳಲ್ಲಿ 14 ಆಭರಣ ತಯಾರಿಕಾ ಕಾರ್ಖಾನೆಗಳನ್ನು ಹೊಂದಿದೆ. ಪ್ರಸಕ್ತ ಹಣಕಾಸು ಸಾಲಿನಲ್ಲಿ ಇನ್ನಷ್ಟು ಪ್ರಗತಿಯನ್ನ ಸಾಧಿಸಲು ಕಂಪನಿಯು ಯೋಜನೆಯನ್ನ ರೂಪಿಸಿದೆ. ಇದರ ಭಾಗವಾಗಿ ಕಂಪನಿಯು ಭಾರತ ಮತ್ತು ವಿದೇಶಗಳಲ್ಲಿ 97 ಹೊಸ ಶೋರೂಮ್ಗಳನ್ನು ಆರಂಭಿಸಲಿದೆ. ಈ ಮೂಲಕ 2023ರ ಮಾರ್ಚ್ ವೇಳೆಗೆ ಕಂಪನಿಯ ಒಟ್ಟು ಶೋರೂಮ್ಗಳ ಸಂಖ್ಯೆ 373ಕ್ಕೆ ಏರಲಿದೆ. ಪ್ರಸಕ್ತ ಹಣಕಾಸು ಸಾಲಿನ ಅಂತ್ಯದ ವೇಳೆಗೆ ಕಂಪನಿಯು 13 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಸಾಧಿಸಲಿದೆ. ಕಂಪನಿಯು ದೇಶದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಉದ್ಯೋಗದಾತ ಸಂಸ್ಥೆಯಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.